ಮತಾಂತರ ಪ್ರಕ್ರಿಯೆ ನಡೆಯುತ್ತಿದ್ದ ಮನೆಗೆ ಹಿಂದೂ ಜಾಗರಣ ವೇದಿಕೆ ದಾಳಿ ನಡೆಸಿದ ಘಟನೆ ಕುಂದಾಪುರ ತಾಲೂಕಿನ ಹಳ್ಳಾಡಿ ಎಂಬಲ್ಲಿ ನಡೆದಿದೆ. ಜನತಾ ಕಾಲೋನಿಯ ಮನೆಯಲ್ಲಿ ನಡೆಯುತ್ತಿದ್ದ ಮತಾಂತರ ಪ್ರಕ್ರಿಯೆಯಲ್ಲಿ 20ಕ್ಕೂ ಹೆಚ್ಚು ಜನರಿಗೆ ಕ್ರೈಸ್ತ ಪ್ರವಚನ ಹೇಳಲಾಗುತ್ತಿತ್ತು. ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ಪ್ರಕಾಶ್ ಜ್ಯೋತಿ ಎಂಬ ದಂಪತಿಗಳು ಉಳಿದವರಿಗೆ ಕ್ರೈಸ್ತ ಧರ್ಮದ ಬಗ್ಗೆ ಪಾಠ ಮಾಡುತ್ತಿದ್ದರು. ಈ ವೇಳೆ ದಾಳಿ ನಡೆಸಿದ ಹಿಂದೂ ಜಾಗರಣ ವೇದಿಕೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ಪ್ರೇರೇಪಣೆ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೋಟಾ ಪೊಲೀಸರ ಜೊತೆ ಹಿಂದೂ ಜಾಗರಣ ವೇದಿಕೆ ಸ್ಥಳಕ್ಕೆ ತೆರಳಿತ್ತು. ಕಾನೂನು ವಿರೋಧ ನೀವು ಮಾಡ್ತಾ ಇರೋದು ಕಾನೂನು ವಿರೋಧ. ಮತಾಂತರ ಮಾಡೋದು ಕಾನೂನು ವಿರೋಧ. ಗೊತ್ತಿಲ್ವಾ ನಿಮಗೆ? ಪ್ರೂಫ್ನ ಕೊಡ್ತೇವೆ, ಅದೇ ಹೇಳ್ತೇವೆ. ಪ್ರೂಫ್ನ ಕೊಡ್ಲಿಕ್ಕೆ ನಾವು ಬರ್ತೇವೆ. ಬೇರೆ ಯಾರಿದ್ದೀರಾ? ಯಾರು ಅಂತ ಗೊತ್ತಲ್ಲ. ಬೇರೆ ಯಾರು ಕರ್ಕೊಂಡು ಹೋಗ್ತಾ ಇಲ್ಲ, ನಾವು ಮತ್ತೆ ಯಾಕೆ ಫೋನ್ ಮಾಡಿಬಿಟ್ಟು ನೀವು ಯೇಸುವನ್ನು ನಂಬಿ ಫೋನ್ ಮಾಡಿದ್ರೆ ಹೇಳಿ ವಿರುದ್ಧವಾಗಿ ಮಾತಾಡ್ತಾನೆ. ಹಂಗಿದೆ ಪರಿಸ್ಥಿತಿ. ಯಾಕಂದ್ರೆ ನಮ್ಮವರು ತಮಿಳವರು